ಎಚ್ಚರ ಮಧ್ಯಾಹ್ನದ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಏಪ್ರಿಲ್ 14ರ ಬಳಿಕ ಲಾಕ್ಡೌನ್ನ ಪರಿಸ್ಥಿತಿ ಏನು? ಈ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆಗೆ ಸಭೆ ನಡೀತಾ ಇರುವಂತದ್ದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಭೆ ಆರಂಭಗೊಂಡಿದೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಎನ್ನುವಂತಹ ಒಂದು ಪ್ರಥಮ ಮಾಹಿತಿಯನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಈ ಬಗ್ಗೆ ಚರ್ಚೆಗಳು ಕೂಡ ಈಗ ಸಭೆಯಲ್ಲಿ ನಡೀತಾ ಇದೆ. ಈ ಹಿಂದಿನ ಘೋಷಿತ ಲಾಕ್ಡೌನ್ ಅವಧಿ ಏಪ್ರಿಲ್ 14ಕ್ಕೆ ಅಂತ್ಯವಾಗ್ತಾ ಇದೆ. ಮುಂದಿನ ಸ್ಥಿತಿಗತಿ ಏನು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು, ರಾಜ್ಯಗಳ ಪರಿಸ್ಥಿತಿ ಹೇಗಿದೆ? ಈ ನಿಟ್ಟಿನಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಮತ್ತೊಂದು ವಿಶೇಷವನ್ನ ನಾವು ಗಮನಿಸೋದಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಮೊದಲ ಬಾರಿಗೆ ಮಾಸ್ಕ್ ಅನ್ನ ಧರಿಸಿರುವಂತದ್ದು. ಇಷ್ಟರವರೆಗೆ ಏನು ಅಂತರವನ್ನೇ ಕಾಯ್ದುಕೊಂಡು ಬಂದಿದ್ದಂತಹ ಪ್ರಧಾನಿಯವರು ಮಾಸ್ಕ್ ಧರಿಸಿರುವಂತಹ ವಿಚಾರಗಳು ಕಂಡು ಬಂದಿರಲಿಲ್ಲ. ಆದ್ರೆ ಇವತ್ತಿನ ಒಂದು ಸಭೆ ಏನಿದೆ ಇದರಲ್ಲಿ ಪಾಲ್ಗೊಳ್ಳುವಂತಹ ಸಂದರ್ಭದಲ್ಲಿ ಮಾಸ್ಕ್ ಧರಿಸಿ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ವಿಚಾರವನ್ನ ನಾವು ನೋಡಬಹುದು. ಲಾಕ್ಡೌನ್ ಅನ್ನ ಕೊನೆಗೊಳಿಸಬೇಕೆ ಅಥವಾ ಮುಂದುವರಿಸಬೇಕೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ ಚರ್ಚೆಗಳಾಗಿದೆ. ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳಿಂದ ಅಭಿಪ್ರಾಯ ಸಂಗ್ರಹ ಮಾಡುವಂತಹ ಕೆಲಸವನ್ನ ಇಲ್ಲಿ ಪ್ರಧಾನಿಯವರು ಮಾಡ್ತಾ ಇದ್ದಾರೆ. ಜೊತೆಗೆ ಇಷ್ಟರವರೆಗೆ ಈ ಒಂದು ಕೋವಿಡ್-19 ಸೋಂಕು ಹರಡದ ಹಾಗೆ ತಮ್ಮ ತಮ್ಮ ರಾಜ್ಯಗಳಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದೀರಿ, ಇರುವಂತಹ ಪ್ರಕರಣಗಳೆಷ್ಟು, ಇದರ ಪೈಕಿ ಆಕ್ಟಿವ್ ಆಗಿ ಎಷ್ಟು ಕೇಸ್ಗಳಿದೆ, ಡಿಸ್ಚಾರ್ಜ್ ಆಗಿ ಎಷ್ಟು ಮಂದಿ ಹೋಗಿದ್ದಾರೆ, ಏನೆಲ್ಲ ವ್ಯವಸ್ಥೆಗಳಾಗಿದೆ ಆಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಈಗ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಂದ ಡೀಟೇಲ್ ಅನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಏನೆಲ್ಲ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗಿದೆ. ಅದೇ ಸಂದರ್ಭದಲ್ಲಿ ನಾನು ದಿನದ 24 ಗಂಟೆಯೂ ಕೂಡ ನಿಮಗೆ ಲಭ್ಯ ಇರ್ತೇನೆ, ಯಾವುದೇ ಸಂದರ್ಭದಲ್ಲಿ ನನ್ನನ್ನು ಸಂಪರ್ಕ ಮಾಡೋದಿದ್ರೆ ಮಾಡಬಹುದು ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪ್ರಧಾನಿ ಮೋದಿ ಅವರು. ಈ ಸಂದರ್ಭದಲ್ಲಿ ಲಭ್ಯ ಇರುವಂತಹ ಮಾಹಿತಿಗಳ ಪ್ರಕಾರ ಈ ಒಂದು ಲಾಕ್ಡೌನ್ ಅನ್ನ ಎಕ್ಸ್ಟೆಂಡ್ ಮಾಡೋದಿಕ್ಕೆ ಬಹುತೇಕ ರಾಜ್ಯಗಳು ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿರುವಂತದ್ದು. ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡೋದಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ದಯವಿಟ್ಟು ಎಕ್ಸ್ಟೆಂಡ್ ಮಾಡಿ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭಿಸ್ತಾ ಇದೆ. ಆದರೆ ಈ ನಡುವೆ ಈಗಾಗಲೇ 3 ರಾಜ್ಯಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿ ಲಾಕ್ಡೌನ್ ಅನ್ನು ಈಗಾಗಲೇ ಎಕ್ಸ್ಟೆಂಡ್ ಮಾಡಿದೆ. ಈ ಪೈಕಿ ಒಡಿಶಾ ಮತ್ತು ರಾಜಸ್ಥಾನದಲ್ಲಿ ಏಪ್ರಿಲ್ 30ರವರೆಗೂ ಕೂಡ ಲಾಕ್ಡೌನ್ ಅನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಪಂಜಾಬ್ನಲ್ಲಿ ಮೇ 1ರ ತನಕವೂ ಈ ಒಂದು ಲಾಕ್ಡೌನ್ ಎಕ್ಸ್ಟೆಂಡ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಸಭೆ ನಡೀತಾ ಇದೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇನ್ನು ಜನರ ಪರಿಸ್ಥಿತಿಯನ್ನ ಹೇಗೆ ಬದಲಾಯಿಸಬಹುದು, ಅವರಿಗೆ ಮೂಲಭೂತ ಅವಶ್ಯಕತೆಗಳು ವ್ಯವಸ್ಥೆಗಳನ್ನ ಕಲ್ಪಿಸುವಂತದ್ದು ಹೇಗೆ ಇತ್ಯಾದಿ ಎಲ್ಲಾ ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಈ ಒಂದು ಸಭೆ ಈಗ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ
ಮುಂದುವರಿಯುವಂತಹ ಸಾಧ್ಯತೆಗಳು ಇದೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭಿಸ್ತಾ ಇದೆ. ಮಂಗಳೂರು ನಗರದಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಆದೇಶ ಜಾರಿ ಆಗ್ತಾ ಇದೆ. ಇಂದಿನಿಂದ ರಸ್ತೆಗಿಳಿದಂತಹ ಎಲ್ಲಾ ವಾಹನಗಳನ್ನ ಕೂಡ ಸೀಸ್ ಮಾಡಲಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನು ಕೊಡಲಾಗಿದೆ. ಜಿಲ್ಲಾಡಳಿತದ ಅಗತ್ಯ ಸೇವೆಗಳ ವಾಹನಗಳು ಮಾತ್ರ ಓಡಾಟ ಮಾಡಬೇಕು. ವಾಹನವನ್ನ ಸೀಸ್ ಮಾಡಿ ನೇರವಾಗಿ ಕೋರ್ಟ್ಗೆ ಪೊಲೀಸರು ಪ್ರೊಡ್ಯೂಸ್ ಮಾಡ್ತಾರೆ. ಈ ಹಿಂದೆ ದಂಡವನ್ನ ಕಟ್ಟಿ ವಾಹನವನ್ನ ಬಿಡುವಂತ ಹಿಂದಿನ ನಿರ್ಧಾರ ಏನಿತ್ತು ಅದನ್ನ ಸಂಪೂರ್ಣವಾಗಿ ಈಗ ಕೈಬಿಟ್ಟಿದ್ದು ವಾಹನ ಜಪ್ತಿ ಆದೇಶವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವ ಹಾಗೆ ಈಗ ಪೊಲೀಸರಿಗೆ ಆದೇಶಗಳು ಬಂದಿರುವಂತದ್ದು. ಮಂಗಳೂರು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಹರ್ಷ PS ಅವರು ಈ ಬಗ್ಗೆ ಅಧಿಕೃತವಾಗಿ ಈಗ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಎಷ್ಟೇ ಮನವಿಯನ್ನ ಮಾಡಿಕೊಂಡು ಕೂಡ ಅನಗತ್ಯವಾಗಿ ರಸ್ತೆಗೆ ಇಳಿಯುವಂತಹ ವಿಚಾರಗಳಿಗೆ ಬ್ರೇಕ್ ಬಿದ್ದಿಲ್ಲ. ಖಾಸಗಿ ವಾಹನಗಳು 12:30 ಬಳಿಕ ರಸ್ತೆಗೆ ಇಳಿಬಾರದು ಯಾವುದೇ ಕಾರಣಕ್ಕೂ ಅನ್ನುವಂತಹ ಒಂದು ಮನವಿಗಳನ್ನ ವಿಚಾರಗಳನ್ನ ಪದೇ ಪದೇ ಹೇಳಿಕೊಂಡು ಬರ್ತಾ ಇದ್ರು. ಆದ್ರೆ ಅದ್ಯಾವುದು ಕೂಡ ಕಡಿಮೆಯಾಗಿರ್ಲಿಲ್ಲ. ಅದೆಷ್ಟೋ ಸಬೂಬುಗಳನ್ನು ಹೇಳಿಕೊಂಡು ನೆವನಗಳನ್ನು ಹೇಳಿಕೊಂಡು ಓಡಾಟ ಮಾಡ್ತಾ ಇರುವಂತಹ ವಿಚಾರಗಳು ಕಂಡು ಬರ್ತಾ ಇತ್ತು. ಇದೀಗ ಲಾಕ್ಡೌನ್ ಆದೇಶವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿರುವಂತಹ ಪೊಲೀಸರು ನೇರವಾಗಿ ವಾಹನಗಳನ್ನ ಸೀಸ್ ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಹಲೋ ಗೌತಮ್. ಅಂದ್ರೆ ಇಲ್ಲಿ ಪೊಲೀಸರು ಈಗ ನಿಯಮಗಳನ್ನ ಮತ್ತಷ್ಟು ಕಠಿಣಗೊಳಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಈ ಹಿಂದೆ ದಂಡವನ್ನ ಕಟ್ಟಿ ವಾಪಸ್ ಕೊಡಿಸುವಂತಹ ಕೆಲಸಗಳು ಆಗ್ತಾ ಇತ್ತು, ಇದೀಗ ಮತ್ತಷ್ಟು ಬಿಗಿಯಾಗಿದೆ. ಇದಕ್ಕೆ ನಿರ್ದಿಷ್ಟ ಕಾರಣಗಳೇನಾದ್ರೂ ಇದೆಯಾ ಅನ್ನುವಂಥದ್ದು ಈಗ? ಹೌದು ಗೌತಮ್, ಅಂದ್ರೆ ಈಗ ಲಾಕ್ಡೌನ್ ಆದೇಶ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಈಗ ಬೆಳಿಗ್ಗೆ ಮುಂಜಾನೆಯಿಂದ 12 ಗಂಟೆ ತನಕ ವಾಹನ ಓಡಾಟಕ್ಕೆ ಒಂದು ಜಿಲ್ಲಾಡಳಿತ ಅನುವು ಮಾಡಿಕೊಟ್ಟಿರುವಂತ, ಜೊತೆಗೆ ನಗರ ಪೊಲೀಸ್ ಕಮಿಷನರ್ ಕೂಡ ಅವಕಾಶ ಮಾಡಿರ್ತಾರೆ. ಆದ್ರೆ ಅಂದ್ರೆ ಸಂಜೆ ಹೊತ್ತಿನಲ್ಲೂ ಕೂಡ ಅಂದ್ರೆ 12 ಗಂಟೆ ನಂತರ ಕೂಡ ವಾಹನಗಳು ಎಂದಿನಂತೆ ಸಾಕಷ್ಟು ವಾಹನಗಳು ಸಂಚಾರ ಮಾಡ್ತಿದ್ರು ಕೂಡ ಪೊಲೀಸರು ಏನು ದಂಡ ವಸೂಲಿ ಮಾಡಲು ಮುಂದಾಗಿರುವಂತದ್ದು. ಆದ್ರೆ ದಂಡ ವಸೂಲಿ ಮಾಡಿದ್ರು ಕೂಡ ಜನರು ಕೂಡ ಅದಕ್ಕೆ ಭಕ್ತಿರ್ಲಿಲ್ಲ. ಅಂದ್ರೆ ಅದಕ್ಕೆ ಪೂರಕವಾಗಿ ಅಂದ್ರೆ ದಂಡ ವಸೂಲಿ ಮಾಡ್ತಾರೆ ಎಂಬ ಕಾರಣಕ್ಕೆ ದಂಡವನ್ನು ನೇರವಾಗಿ ಅವರೇ ಪೊಲೀಸರಿಗೆ ಕೊಡ್ತಿದ್ರು. ಹೀಗಾಗಿ ಸಾಕಷ್ಟು ಅದರಲ್ಲಿ ಜನರು ಕೂಡ ವಾಹನ ಸಂಚಾರ ಮಾಡುವ ಮೂಲಕ ವಾಹನ ಸಂಚಾರ ಮಾಡ್ತಿದ್ರು. ಇದರಿಂದ ಈಗ ಪೊಲೀಸರು ಮತ್ತಷ್ಟು ಒಂದು ಕಠಿಣ ನಿರ್ಧಾರಕ್ಕೆ ಬಂದಿರುವಂತದ್ದು. ಏನಂದ್ರೆ ಈಗ ಯಾವುದೇ ವಾಹನಗಳು ಸೀಸ್ ಮಾಡಿದ್ರು ಅದನ್ನು ಈಗ ಸದ್ಯದ ಮಟ್ಟಿನಲ್ಲಿ ಅದನ್ನು ಸೀಸ್ ಮಾಡಿ ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತಹದ್ದು. ಯಾಕೆಂದ್ರೆ ಅದು ಮಾಡಿ ಆ ಮೂಲಕ ಪೊಲೀಸರು ಈ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಗೌತಮ್. ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಎಲ್ಲ ಕಾರಣಗಳಿಂದಾಗಿ ಈಗ ಮಂಗಳೂರು ನಗರದಲ್ಲಿ ಲಾಕ್ಡೌನ್ ಆದೇಶ ಮತ್ತಷ್ಟು ಕಟ್ಟುನಿಟ್ಟಿನಿಂದ ಜಾರಿಯಾಗುತ್ತೆ. ರಸ್ತೆಗೆ ಇಳಿದಂತಹ ಅಂದ್ರೆ ಏನು ನಿಗದಿತ ಸಮಯ ಇದೆ ಅದನ್ನ ಹೊರತುಪಡಿಸಿ ಮತ್ತೆ ಅನಗತ್ಯವಾಗಿ ರಸ್ತೆಗೆ ಇಳಿದಂತಹ ವಾಹನಗಳನ್ನ ಡೈರೆಕ್ಟ್ ಆಗಿ ಸೀಸ್ ಮಾಡುವಂತ ನಿರ್ಧಾರಕ್ಕೆ ಈಗ ಪೊಲೀಸ್ ಇಲಾಖೆ ಬಂದಿದೆ. ಈ ಹಿಂದೆ ಏನು ವಾಹನಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು, ದಂಡವನ್ನ ಕಟ್ಟಿ ಮತ್ತೆ ವಾಹನಗಳನ್ನ ಬಿಡುವಂತಹ ಪ್ರಕ್ರಿಯೆಗಳು ಪೊಲೀಸರ ಮೂಲಕ ಆಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಅನಗತ್ಯವಾಗಿ ರಸ್ತೆಗೆ ಇಳಿಯುವಂತವರು ಈ ಒಂದು ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ವಾಹನಗಳು ಸಿಗೋದಿಲ್ಲ, ನೇರವಾಗಿ ವಾಹನಗಳನ್ನ ಸೀಸ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ.
ಅಂದ್ರೆ ಈ ಹಿಂದೆ ಕೊಟ್ಟಿದ್ದಂತಹ ಒಂದು ಅವಕಾಶಗಳು ಅಥವಾ ಸಡಿಲತೆ ಇನ್ನು ಮುಂದೆ ಇರೋದಿಲ್ಲ ಅನ್ನುವಂತ ವಿಚಾರಗಳನ್ನ ನಾವು ಗಮನಿಸಬಹುದು. ವಾಹನ ಜಪ್ತಿ ಆದೇಶವನ್ನ ಕಟ್ಟುನಿಟ್ಟಾಗಿ ಎಲ್ಲ ಪೊಲೀಸರು ಜಾರಿಗೊಳಿಸಬೇಕು ಎನ್ನುವಂತಹ ಒಂದು ಸೂಚನೆಯನ್ನ ಈಗ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಹರ್ಷ PS ಅವರು ತನ್ನ ಅಧೀನ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಲಾಕ್ಡೌನ್ ಕಟ್ಟುನಿಟ್ಟಾಗಿ ಪಾಲನೆಯಾಗ್ತಾ ಇದೆ. ಉಡುಪಿ ಜಿಲ್ಲೆಯ ಎಲ್ಲ ಗಡಿಗಳು ಈಗ ಸೀಲ್ ಡೌನ್ ಕೂಡ ಆಗಿರುವಂತದ್ದು. ಉಡುಪಿ ಜಿಲ್ಲೆಯ ಗಡಿಯಲ್ಲಿ ಯಾರನ್ನೂ ಕೂಡ ಬಿಡೋದಿಲ್ಲ ಎನ್ನುವಂತಹ ಸೂಚನೆಯನ್ನ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಕೊಟ್ಟಿದ್ದಾರೆ. ಅನಗತ್ಯವಾಗಿ ಓಡಾಡುವವರ ವಾಹನಗಳನ್ನ ನಾವು ಸೀಸ್ ಮಾಡ್ತೇವೆ. ಉಡುಪಿ ಜಿಲ್ಲೆಯಲ್ಲಿ 350ಕ್ಕೂ ಅಧಿಕ ವಾಹನಗಳು ಈಗಾಗಲೇ ಸೀಸ್ ಆಗಿದೆ. ದಯವಿಟ್ಟು ಸಾರ್ವಜನಿಕರು ಮನೆಯಿಂದ ಹೊರಡುವ ಮುನ್ನ ಆಲೋಚನೆಯನ್ನ ಮಾಡಿ, ನಿಮಗೆ ವಾಹನಗಳು ಬೇಕಾ ಅಥವಾ ತಮ್ಮ ಜೀವ ಬೇಕಾ ಅನ್ನುವಂತ ವಿಚಾರವನ್ನ ಇಲ್ಲಿ ದಯವಿಟ್ಟು ಗಮನಿಸಿ. ಸಾರ್ವಜನಿಕರು ಹೊರಗೆ ಬರುವಂತ ಮುನ್ನ ಆಲೋಚನೆಯನ್ನ ಮಾಡಿ ಎನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಉಡುಪಿ ಜಿಲ್ಲಾಧಿಕಾರಿಗಳು. ಲಾಕ್ಡೌನ್ ಆದೇಶಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಜಿಲ್ಲಾಡಳಿತಗಳು ಈಗ ಸನ್ನದ್ಧರಾಗಿರುವಂತದ್ದನ್ನ ನಾವು ಗಮನಿಸಬಹುದು. ಅಂದ್ರೆ ಮುಖ್ಯವಾಗಿ ಹೈಕೋರ್ಟ್ ನಿನ್ನೆ ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಕಟ್ಟುನಿಟ್ಟಾಗಿ ಲಾಕ್ಡೌನ್ ಅನ್ನ ಜಾರಿಗೊಳಿಸುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮುಲಾಜಿಗೆ ಒಳಗಾಗಬೇಡಿ. ಈ ಸಂದರ್ಭದಲ್ಲಿ ನೀವು 0 ಟಾಲರೆನ್ಸ್ ಅನ್ನ ಹೊಂದಿರಬೇಕಾಗತ್ತೆ. ಇಲ್ಲಿ ಜನತೆಯ ಆರೋಗ್ಯ ಮುಖ್ಯ. ಈ ಒಂದು ಮಾರಕ ಸೋಂಕು ಹರಡುವಂತದ್ದನ್ನ ತಡಿಬೇಕಾಗಿರುವಂತದ್ದು ಪ್ರಮುಖವಾಗಿ ಆಗ್ಬೇಕಾಗಿರುವಂತಹ ಕೆಲಸ. ಹೀಗಾಗಿ ಈ ಒಂದು ನಿಯಮಗಳನ್ನ ಜಾರಿಗೊಳಿಸುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮುಲಾಜಿಗೆ ಒಳಗಾಗಬೇಡಿ ಅನ್ನುವಂತಹ ಸೂಚನೆ ಬಂದಿತ್ತು. ಅದರಂತೆ ಈಗ ಎಲ್ಲಾ ಜಿಲ್ಲಾಡಳಿತಗಳು ಕೂಡ ಮತ್ತಷ್ಟು ಅಲರ್ಟ್ ಆಗಿ ಈ ಒಂದು ಲಾಕ್ಡೌನ್ ನಿಯಮಗಳನ್ನ ಪಾಲನೆಯಾಗುವ ಹಾಗೆ ನೋಡಿಕೊಳ್ತಾ ಇದೆ. ನಿನ್ನೆಷ್ಟೇ ಉಡುಪಿ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಯಾವುದೇ ಕಾರಣಕ್ಕೂ ಜಿಲ್ಲೆಯಿಂದ ಹೊರಗಡೆ ಹೋಗೋದಿಕ್ಕಾಗ್ಲಿ ಅಥವಾ ಹೊರ ಜಿಲ್ಲೆಗಳಿಂದ ಉಡುಪಿ ಜಿಲ್ಲೆಗೆ ಬರೋದಿಕ್ಕಾಗ್ಲಿ ಅವಕಾಶಗಳು ಸಿಗೋದಿಲ್ಲ. ಯಾರಾದ್ರೂ ಅಂತಹ ಯೋಚನೆಗಳನ್ನ ಮಾಡಿದ್ರೆ ದಯವಿಟ್ಟು ಅಂತಹ ಆಲೋಚನೆಯನ್ನ ಬಿಟ್ಟು ಬಿಡಿ ಅನ್ನುವಂಥದ್ದು ಇದೀಗ ಮತ್ತೊಮ್ಮೆ ಅದೇ ಮಾತುಗಳನ್ನ ಸ್ಪಷ್ಟಪಡಿಸಿದ್ದಾರೆ. ಅನಗತ್ಯವಾಗಿ ರಸ್ತೆಗೆ ಇಳಿಯುವವರೇ ಆಲೋಚನೆಯನ್ನ ಮಾಡಿ ನೇರವಾಗಿ ವಾಹನಗಳನ್ನ ಸೀಸ್ ಮಾಡ್ತೇವೆ, ಮನೆಯಿಂದ ಹೊರಗಡೆ ಬರುವಂತಹ ಮುನ್ನ 1000 ಸಲ ಯೋಚನೆ ಮಾಡಿ ಎನ್ನುವಂತ ಎಚ್ಚರಿಕೆ ಕೂಡ ಉಡುಪಿ ಜಿಲ್ಲಾಧಿಕಾರಿಗಳಿಂದ ಬಂದಿದೆ. ಲಾಕ್ಡೌನನ್ನು ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತು, ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಗಡಿಯನ್ನು ಮುಚ್ಚಿದ್ದೇವೆ. ಯಾರೂ ಸಹ ಗಡಿಯಿಂದ ಹೊರಗೆ ಹೋಗ್ಲಿಕ್ಕಾಗಲಿ ಒಳಗೆ ಬರಲಿಕ್ಕಾಗಲಿ ಆಗೋದಿಲ್ಲ. ಯಾಕೆಂದರೆ ಈಗ 14ನೇ ತಾರೀಕು ಮತ್ತೆ ಎಕ್ಸ್ಟೆನ್ಷನ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬಹಳಷ್ಟು ಜನ ಹೋಗೋದು ಬರೋದು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಕೆಲಸವನ್ನು ಯಾರು ಮಾಡಬೇಡಿ. ನಮ್ಮ ಗಡಿಯಲ್ಲಿ ಯಾರನ್ನೂ ಸಹ ಬಿಡೋದಿಲ್ಲ. ಹಾಗಂತ ಒಳಗಿರೋರು ಹೇಗೆ ಬೇಕಾದರೂ ಓಡಾಡ್ಬೋದು ಅಂತ ಅಲ್ಲ. ಈಗಾಗಲೇ ನಾವು 7 ಗಂಟೆಯಿಂದ 11 ಗಂಟೆವರೆಗೂ ಅಗತ್ಯ ವಸ್ತುಗಳನ್ನು ಖರೀದಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಸಾಕಷ್ಟು ಜನ ಹೊರಬಂದು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದಿಷ್ಟು ಜನ 11 ಗಂಟೆಯ ನಂತರ ಸಹ ಅನಗತ್ಯವಾಗಿ ಓಡಾಡ್ತಾ ಇರೋದು ಕಂಡು ಬರ್ತಾ ಇದೆ. ಅಂಥವ್ರ ಮೇಲೆ ಪ್ರಕರಣ ದಾಖಲಾಗ್ತದೆ ಮತ್ತು ಅಂಥವರ ವೆಹಿಕಲ್ಗಳನ್ನ ಸೀಜ್ ಮಾಡ್ತೀವಿ. ಆ ರೀತಿ ಈಗಾಗಲೇ ನಾವು 350ಕ್ಕೂ ಹೆಚ್ಚಿನ ವೆಹಿಕಲ್ಗಳನ್ನು ಸೀಜ್ ಮಾಡಿದ್ದೀವಿ. ಹಾಗಾಗಿ ಸಾರ್ವಜನಿಕರು ಹೊರ ಬರುವ ಮುನ್ನ ಆಲೋಚನೆ ಮಾಡಿ. ನಿಮ್ಮ ವೆಹಿಕಲ್ ಸೀಜ್ ಆಗುತ್ತೆ, ಪ್ರಕರಣ ದಾಖಲಾಗುತ್ತೆ. ಆದ್ದರಿಂದ ದಯವಿಟ್ಟು ಯಾರು ಸಹ ಹೊರಬರಬೇಡಿ. ನಮ್ಮ ಜಿಲ್ಲೆಯಲ್ಲಿ ಲಾಕ್ಡೌನನ್ನು
ಕುಂದಾಪುರ ಠಾಣಾ ವ್ಯಾಪ್ತಿಯ ಕೋಟೇಶ್ವರದಲ್ಲಿ ಇವತ್ತು ಜನದಟ್ಟಣೆ ಕಂಡು ಬಂದಿತ್ತು. ಬೆಳಗಿನ ವೇಳೆ ಅಂಗಡಿ ಮುಂಭಾಗದಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ಖರೀದಿ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ರು. ಈ ನಿಟ್ಟಿನಲ್ಲಿ ಸ್ಥಳಕ್ಕೆ ಆಗಮಿಸಿದಂತಹ ಕುಂದಾಪುರದ ಪೊಲೀಸರು ಸಾರ್ವಜನಿಕರಿಗೆ ಬುದ್ಧಿಮಾತನ್ನ ಹೇಳಿದ್ರು. ಆದರೆ 11 ಗಂಟೆ ಬಳಿಕವೂ ಬೀದಿಗೆ ಇಳಿದಂತವರ ವಾಹನವನ್ನ ವಶಪಡಿಸಿಕೊಂಡ್ರು. ಜೊತೆಗೆ ಹೇಳಿದ ಮಾತನ್ನ ಕೇಳದೆ ಉಡಾಫೆಯಾಗಿ ವರ್ತಿಸಿದಂತವರಿಗೆ ಲಘು ಲಾಠಿ ಪ್ರಹಾರದ ಮೂಲಕ ಬಿಸಿ ಮುಟ್ಟಿಸುವಂತಹ ಕೆಲಸವೂ ಕೂಡ ಆಯಿತು. ಇನ್ನು ಇದರ ಪರಿಣಾಮವಾಗಿ ಬಳಿಕದ ಅರ್ಧ ಗಂಟೆಯಲ್ಲಿ ಇಡೀ ಕೋಟೇಶ್ವರ ಪೇಟೆ ಖಾಲಿ ಆಯಿತು. ಮೆಡಿಕಲ್ ಮತ್ತು ಆಸ್ಪತ್ರೆಗೆ ಹೋಗುವಂತವರಿಗೆ ಮಾತ್ರ ಪೊಲೀಸರು ಅವಕಾಶವನ್ನ ಕೊಟ್ರು. ಕುಂದಾಪುರ ನಗರ ಠಾಣಾ ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಿ ಈಗ ವಾಹನಗಳನ್ನ ತಪಾಸಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವು ದ್ವಿಚಕ್ರ ವಾಹನಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ಅನಗತ್ಯವಾಗಿ ಸಂಚಾರವನ್ನ ಮಾಡ್ತಾ ಇದ್ದಂತಹ ಕಾರಣಕ್ಕೆ. ಕುಂದಾಪುರದ ಠಾಣಾಧಿಕಾರಿ ಹರೀಶ್ ಆರ್ ನಾಯ್ಕ್ ನೇತೃತ್ವದ ಪೊಲೀಸರ ತಂಡ ಈ ಎಲ್ಲ ಪ್ರಕ್ರಿಯೆಗಳನ್ನ ನೆರವೇರಿಸಿರುವಂತದ್ದು. ಈಗ ಕೋಟೇಶ್ವರದಲ್ಲಿ ಕುಂದಾಪುರ ಭಾಗದಲ್ಲಿ ವ್ಯಾಪಕವಾಗಿ ಲಾಕ್ಡೌನ್ ಕಟ್ಟುನಿಟ್ಟಾಗಿ ಜಾರಿಯಾಗ್ತಾ ಇದೆ. ಅನಗತ್ಯವಾಗಿ ರಸ್ತೆಗಿಳಿಯುವಂತಹ ವಾಹನಗಳನ್ನ ಸೀಸ್ ಮಾಡುವಂತಹ ಕೆಲಸ ಮತ್ತೆ ಮುಂದುವರೆದಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ. ಹಲೋ ಶ್ರೀಕಾಂತ್. ಹಲೋ. ಬೆಳಗಿನ ವೇಳೆ ಸಂತೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಬಂದಿದ್ರು, ಎಚ್ಚರಿಕೆಯನ್ನ ಕೊಟ್ಟಿದ್ರು. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳಿಗೂ ಇಲ್ಲಿ ಪಾಠ ಮಾಡುವಂತಹ ಕೆಲಸ ಆಗಿತ್ತು. ಆ ಬಳಿಕ ಕೂಡ ರಸ್ತೆಗಿಳಿದಂತಹ ವಾಹನಗಳು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಅಂತ? ಹೌದು ಗೌತಮ್, ಅಂತ ಹೇಳಿದ್ರೆ ಕುಂದಾಪುರದ ಕೋಟೇಶ್ವರ ವ್ಯಾಪ್ತಿಯಲ್ಲಿ ಅತ್ಯಂತ ಅಂತ ಹೇಳಿದ್ರೆ ಹೋಲ್ಸೇಲ್ ದರದಲ್ಲಿ ಅಲ್ಲಿ ದಿನಸಿ ಸಾಮಗ್ರಿಗಳು ಮಾರಾಟವಾಗ್ತದೆ. ಹೀಗಾಗಿ ಅಲ್ಲಿ ಸಾಕಷ್ಟು ಅಂತ ಹೇಳಿದ್ರೆ ವಾರದ ಎಲ್ಲಾ ವಾರವೂ ಕೂಡ ಅಲ್ಲಿ ಸಾಕಷ್ಟು ಜನರು ಅಲ್ಲಿ ದಿನಸಿ ಸಾಮಗ್ರಿ ಖರೀದಿಗಾಗಿ ಜನರು ಸೇರ್ತಾರೆ. ಇವತ್ತು ಶನಿವಾರ ಆದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಅಲ್ಲಿ ಸೇರಿದ್ರು. ಒಂದು ಜಾತ್ರೆ ರೀತಿಯಾಗಿರ್ತಕ್ಕಂಥ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು. ಯಾವುದೇ ಅಂಗಡಿಯಲ್ಲೂ ಕೂಡ ಸಾಮಾಜಿಕ ಅಂತರ ಕಾಯ್ದುಕೊಳ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳು ನಡೆದಿಲ್ಲ. ಹೀಗಾಗಿ ಕುಂದಾಪುರದ ಠಾಣಾಧಿಕಾರಿ ಆಗಿರ್ತಕ್ಕಂಥ ಹರೀಶ್ ಆರ್ ನಾಯ್ಕ್ ನೇತೃತ್ವದ ಪೊಲೀಸರ ತಂಡ ಅಲ್ಲಿ ಹೋಗಿ ಜನರನ್ನ ಚದುರಿಸಲು ಪ್ರಯತ್ನಿಸಿದ್ರು. ಆದ್ರೂ ಕೂಡ ಜನ ಕ್ಯಾರೆ ಅಂದ ಬಳಿಕ ಮತ್ತೆ ಅವರು ಲಘು ಲಾಠಿ ಪ್ರಹಾರವನ್ನ ಮಾಡಬೇಕಾಯಿತು. ಆ ಬಳಿಕ ಜನರೆಲ್ಲರೂ ಕೂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡ್ರು. ಮತ್ತೆ ಏನೋ ಒಂದು ಜಿಲ್ಲಾಡಳಿತ 11 ಗಂಟೆ ಒಳಗೆ ದಿನಸಿ ಮತ್ತು ತರಕಾರಿ ಸಾಮಗ್ರಿಗಳನ್ನ ಖರೀದಿಸಬೇಕು ಅಂತ ಹೇಳಿ ಏನೋ ಸಮಯ ಅವಕಾಶವನ್ನ ಕೊಟ್ಟಿತ್ತು. ಈ ಸಮಯವನ್ನ ಮೀರಿ ಅಂತ ಹೇಳಿದ್ರೆ 11 ಗಂಟೆ ಬಳಿಕವೂ ಕೂಡ ಕೆಲವರು ಮನೆಯಿಂದ ಹೊರಗಡೆ ಬಂದು ಬರ್ತಕ್ಕಂಥ ಪ್ರಕ್ರಿಯೆಗಳು ಕುಂದಾಪುರದಲ್ಲಿ ನಡೆದಿತ್ತು. ಅಂತ ಹೇಳಿದ್ರೆ ಕೋಟೇಶ್ವರದಲ್ಲೂ ಕೂಡ ನಡೆದಿತ್ತು. ಹೀಗಾಗಿ ಕಳೆದ 3-4 ದಿನಗಳಿಂದ ಕುಂದಾಪುರ ಉಪವಿಭಾಗ ವ್ಯಾಪ್ತಿಯಲ್ಲಿ ಹಲವಾರು ಅಂತ ಹೇಳಿದ್ರೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಏನೋ ಒಂದು ರಸ್ತೆಗಿಳಿದವರ ಅಂತ ಹೇಳಿದ್ರೆ ಅನಗತ್ಯವಾಗಿ ರಸ್ತೆಗಿಳಿದವರ ಬೈಕ್ ಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಆದ್ರೆ ಇವತ್ತು ಕೂಡ ಕೋಟೇಶ್ವರದಲ್ಲಿ 11 ಗಂಟೆ ಬಳಿಕ ಯಾರು ರಸ್ತೆಗೆ ಇಳಿದಿದ್ರು ಅವರೆಲ್ಲರನ್ನ ಅಂತ ಹೇಳಿದ್ರೆ ಮೆಡಿಕಲ್ ಹಾಗೂ ತುರ್ತು ಸೇವೆಗಳಿಗೆ ಆಗಿ ಮಾತ್ರ ಅವರನ್ನು ಬಿಡಲಾಗಿತ್ತು. ಮತ್ತೆ ಬೇರೆ ವಿಚಾರದಲ್ಲಿ ಯಾರಾದ್ರೂ ದಿನಸಿ ಸಾಮಗ್ರಿಗಳನ್ನು ಖರೀದಿಸಲು ಬಂದ್ರೆ ಅವರನ್ನು ಕೂಡ ಅಂತ ಹೇಳಿದ್ರೆ ಲಘು ಲಾಠಿ ಪ್ರಹಾರವನ್ನ ನಡೆಸಿ ಪೊಲೀಸರು ತಮ್ಮ ಅವರ ಜನರ ಬೈಕ್ ಅನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಗೌತಮ್. ಎಸ್, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ.
ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 214ಕ್ಕೆ ಏರಿಕೆಯಾಗಿದೆ. ಮತ್ತೆ 7 ಮಂದಿಗೆ ಕೊರೋನಾ ಪಾಸಿಟಿವ್ ಇರುವಂತಹ ವಿಚಾರಗಳು ಈಗ ದೃಢಪಟ್ಟಿರುವಂತದ್ದು. ಮೈಸೂರು ಮತ್ತೆ ಈಗ ಹಾಟ್ಸ್ಪಾಟ್ ಆಗುವಂತಹ ದಾಪುಗಾಲಿಡ್ತಾ ಇದೆ. ಅಂದ್ರೆ ಈಗಾಗಲೇ ಮೈಸೂರಿನಿಂದ ಅನೇಕ ಪ್ರಕರಣಗಳು ವರದಿಯಾಗಿರುವಂತದ್ದು. ಹೀಗಾಗಿ ಅದೇ ಒಂದು ಹಂತದಲ್ಲಿ ಮೈಸೂರಿನಲ್ಲಿ ನಿಯಂತ್ರಣಕ್ಕೆ ಬಂದಿತ್ತು ಅನ್ನುವಂತ ಒಂದು ಆಶಾಭಾವನೆ ಇತ್ತು. ಆದ್ರೆ ಇವತ್ತು ಮತ್ತೆ 5 ಪ್ರಕರಣಗಳು ಮೈಸೂರಿನಿಂದ ವರದಿಯಾಗಿದೆ. ಅದರ ಜೊತೆಗೆ ಬೆಂಗಳೂರು ಮತ್ತು ಬೀದರ್ನಲ್ಲಿ ಕೂಡ ತಲಾ 1 ಪ್ರಕರಣಗಳು ಕಂಡು ಬಂದಿರುವಂತದ್ದು ಇವತ್ತು ಬೆಳಗ್ಗಿನ ವೇಳೆಗೆ. ಇವತ್ತು ಈಗ ಬೆಳಗ್ಗಿನ ಅವಧಿಯಲ್ಲಿ ರಾಜ್ಯದಲ್ಲಿ 7 ಪ್ರಕರಣಗಳು ಬೆಳಕಿಗೆ ಬಂದಿದೆ. ಈ ಮೂಲಕ ಮೈಸೂರಿನಲ್ಲಿ ಸೋಂಕಿತರ ಸಂಖ್ಯೆ 47ಕ್ಕೆ ಏರಿಕೆಯಾಗಿದೆ ಅನ್ನುವಂಥದ್ದು. ಜೊತೆಗೆ ಸೋಂಕಿಗೆ ತುತ್ತಾದವರ ಸಂಖ್ಯೆ 214. ರಾಜ್ಯದಲ್ಲಿ ಈಗಾಗಲೇ 6 ಮಂದಿ ಈ ಒಂದು ಸೋಂಕಿಗೆ ಬಲಿಯಾಗಿದ್ದಾರೆ. ಈ ಪೈಕಿ 37 ಮಂದಿ 214ರ ಪೈಕಿ 37 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಇದಿಷ್ಟು ಇಂದು ಮಧ್ಯಾಹ್ನದ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.